ಮಂಗಳೂರಿನ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ 6ನೇ ವರ್ಷದ ಪದವಿ ಪ್ರದಾನ ಸಮಾರಂಭವು ಕೊಣಾಜಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ನಡೆಯಿತು. ಕೊಣಾಜಿಯ ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಸಭಾಂಗಣದಲ್ಲಿ ಬ್ಯಾರಿಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ 6ನೇ ವರ್ಷದ ಪದವಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸಮಾಜದಲ್ಲಿ ಸಾಕಷ್ಟು ಜನರು ಅನಕ್ಷರಸ್ಥರಿದ್ದಾರೆ. 8% ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯುತ್ತಿದ್ದಾರೆ. ಈ ಪೈಕಿ ಕೇವಲ 1% ವಿದ್ಯಾರ್ಥಿಗಳು ಮಾತ್ರ PhD ಪಡೆಯುತ್ತಿದ್ದಾರೆ. ನಾವು ಶಿಕ್ಷಣ ಪಡೆಯಲು ಕಾರಣರಾದ ಸಮಾಜ, ಹೆತ್ತವರು, ಗುರುಗಳ ಋಣವನ್ನ ಪ್ರಾಮಾಣಿಕವಾಗಿ ತೀರಿಸಲು ಪ್ರಯತ್ನಿಸಬೇಕಾಗಿದೆ ಎಂದರು. ಪ್ರಪಂಚದ ಹಲವಾರು ಮಹಾನ್ ವ್ಯಕ್ತಿಗಳು ತಮ್ಮ ಸಾಧನೆಯ ಹಾದಿಯಲ್ಲಿ ಹಲವಾರು ಬಾರಿ ಸೋಲನ್ನ ಕಂಡರೂ ಅದನ್ನೇ ಸವಾಲಾಗಿ ಸ್ವೀಕರಿಸಿ ಗೆಲುವು ಸಾಧಿಸಿದ್ದಾರೆ. ವಿಜ್ಞಾನಿ ಥಾಮಸ್ ಆಲ್ವಾ ಎಡಿಸನ್, ಎವರೆಸ್ಟ್ ಏರಿದ ಹಿಲಾರಿ ಇವರೆಲ್ಲವೂ ಉತ್ತಮ ಉದಾಹರಣೆಗಳಾಗಿದ್ದಾರೆ. ಅದರಂತೆ ಸಕಾರಾತ್ಮಕ ಚಿಂತನೆಯೊಂದಿಗೆ ಸಾಧಕರಾಗುವಂತೆ ಕರೆ ನೀಡಿದ್ರು. I realized after all it was a dream in the night and it is to be forgotten. But here is a dreamer who dreams in the daylight and cannot sleep in the night till his dreams are realized, till his goals are gold. That is a dreamer. And here is to you graduates a role model. A role model to be emulated, to be taken care of. I do not pity people who cannot realize their dreams. But I indeed pity people who do not have dreams to realize, who do not have goals to goal, who do not have aims to be visualized. And that is important in your life. ಇನ್ನು BIT ಅಧ್ಯಕ್ಷ ಸೈಯದ್ ಅಹಮದ್ ಬ್ಯಾರಿ ಮಾತನಾಡಿ, ಪದವಿ ಪಡೆದ ಬಳಿಕವೂ ಉನ್ನತ ಶಿಕ್ಷಣ ಪಡೆಯುವ ನಿಟ್ಟಿನಲ್ಲಿ ಮುನ್ನಡೆಯಾಗಬೇಕು. ಕೆಲಸ ಯಾವುದೇ ಆದರೂ ಶಿಕ್ಷಕ ವೃತ್ತಿಗೆ ತಾಳೆ ಹಾಕಲಾಗದು. ಸರಿ ತಪ್ಪುಗಳ ಬಗ್ಗೆ ಅರಿತು ಮುಂದಿನ ಜೀವನದಲ್ಲಿ ಮುನ್ನಡೆಯಿರಿ. ಹಿಂದೆ ಬಡತನವಿದ್ದರೂ ನೆಮ್ಮದಿ ಪ್ರೀತಿ ಇತ್ತು. ಆದ್ರೆ ಇಂದು ಹಣವಿದ್ದರೂ ನೆಮ್ಮದಿ ಪ್ರೀತಿ ಮರೀಚಿಕೆಯಾಗಿದೆ ಎಂದರು. When I visited Dubai recently, on 1st of June, your ex-colleagues, ex-classmates, they invited us and they threw a party as a iftar. About 120 students were there. My experience was such that as if I go to my daughter's in-laws place, and when I go there, the in-laws talk so great about my daughter, saying that, your daughter is so nice. She respects the husband. She takes care of the parent-in-law. She does all that good thing. That is what one of the students' boss, who was a guest of honor that day, an Arab gentleman, he was talking about our students. I felt so elated, and the kind of respect and regard, the love and affection, what they showed on us, I felt it is all worth it. ಈ ಸಂದರ್ಭ ಬ್ಯಾರಿಸ್ ಅಕಾಡೆಮಿ ಆಫ್ ಲರ್ನಿಂಗ್ನ ಅಧ್ಯಕ್ಷ ಸೈಯದ್ ಮೊಹಮ್ಮದ್ ಬ್ಯಾರಿ ಅಧ್ಯಕ್ಷತೆ ವಹಿಸಿದ್ರು. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕ ಡಾಕ್ಟರ್ ಎ ಶ್ರೀಧರನ್ ಮುಖ್ಯ ಭಾಷಣ ಮಾಡಿದ್ರು. MRPLನ ಆಡಳಿತ ನಿರ್ದೇಶಕ ಎಂ ವೆಂಕಟೇಶ್, ಟ್ರಸ್ಟಿ ವಜಾರ್ ಬ್ಯಾರಿ, ಡೀನ್ ಮಹಾಬಲೇಶ್ವರಪ್ಪ, ಹಿರಿಯ ಸಲಹೆಗಾರ ಡಾಕ್ಟರ್ SK ರಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು. ಅರೀಫ್ ಕಲ್ಕಟ್ಟ, V4 News 24/7 ಉಳ್ಳಾಲ.